ನಾನು ಇಲ್ಲಿ ಬಂದ ಒಂದು ಮುಖ್ಯ ಉದ್ದೇಶವಿದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅದರ ಬಗ್ಗೆ ಮಹತ್ವದ ಪ್ರತಿಭಟನೆಗಳು, ಸಭೆಗಳು ಎಲ್ಲ ಬರ್ತಾ ಇದೆ. ಈ ವಿಷಯದಲ್ಲಿ ಪೋಕ್ಸೋ ಅನ್ನೋ ಒಂದು ಕಾಯ್ದೆ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಪೋಕ್ಸೋ ಕಾಯ್ದೆ ತಮಗೆ ಗೊತ್ತಿರ್ಬೋದು, 1 ರಿಂದ 18 ವರ್ಷದ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯವಾಗಲಿ, ಅತ್ಯಾಚಾರವಾಗಲಿ, ಅದರ ಬಗ್ಗೆ ಕಾನೂನು ಏನು ಹೇಳುತ್ತದೆ ಅಂತ. ನನಗೆ ಅದರ ಬಗ್ಗೆ ಯಾಕೆ ಅರಿವಿದೆ ಅಂದರೆ, ನಾನು ಇವತ್ತು ಸ್ಟುಡಿಯೋ ಬರಲಿಕ್ಕೆ ಒಂದು ಕಾರಣವೂ ಇದೆ. ಒಂದು 7 ವರ್ಷದ ನನ್ನ ಗ್ರಾಮದಲ್ಲಿ ಒಂದು 7 ವರ್ಷದ ಹೆಣ್ಣು ಮಗುವಿಗೆ ನಡೆದ ದೌರ್ಜನ್ಯದ ಬಗ್ಗೆ ನಾನು ಪೋಕ್ಸೋ ಕಾಯ್ದೆಯಲ್ಲಿ ಹೋರಾಟ ಮಾಡಿ 3 ವರ್ಷದಲ್ಲಿ ಅವರಿಗೆ ನ್ಯಾಯಾಲಯದಿಂದ ಒಂದು ಒಳ್ಳೆಯ ತೀರ್ಪು ಸಿಕ್ಕಿದೆ. ಅಲ್ಲದೆ ಇವನಿಗೆ ದೌರ್ಜನ್ಯವೆಸಗಿದವನಿಗೆ ಕಠಿಣ ಶಿಕ್ಷೆನೂ ಆಗಿದೆ. ಅಲ್ಲದೆ ಮಗುವಿಗೆ ಸರ್ಕಾರದಿಂದ 2.5 ಲಕ್ಷ ಪರಿಹಾರ ಧನವನ್ನು ಕೂಡ ಘನ ನ್ಯಾಯಾಲಯ ಘೋಷಿಸಿದೆ. ಆದರೆ ಇಷ್ಟು ಕಠಿಣ ಕಾಯ್ದೆಗಳು ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಪೋಕ್ಸೋದಂಥ ಕಾಯ್ದೆಗಳಿದ್ದರೆ ಅತ್ಯಾಚಾರ ಆಗಲಿ, ದೌರ್ಜನ್ಯವನ್ನು ನಮ್ಮ ದೇಶದಲ್ಲಿ ನಿಲ್ಲಿಸಲಿಕ್ಕೆ ಆಗ್ತಾಯಿಲ್ಲ, ದಿನ ಜಾಸ್ತಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಮಾಜದ ಜನರ ಬೇಜವಾಬ್ದಾರಿ. ಇದು ನಾನು ಸರಿ ಮಾಡಿದಾಗ, ಯಾಕಂದರೆ ನಾನು ಪೋಕ್ಸೋ ಕಾಯ್ದೆಯಲ್ಲಿ ಹೋರಾಟ ಮಾಡುವಾಗ ನನಗೆ 6 ವರ್ಷ, ಈಗಲೂ ಕೂಡ ಮನಸ್ಸಿಂದ ಇನ್ನೂ ಹೋಗಿಲ್ಲ. ಯಾಕಂದರೆ ಇಡೀ ಗ್ರಾಮದಲ್ಲಿ ನಾನು ಒಬ್ಬ ನಿಂತದ್ದು, ಆ ಮಗುವಿನ ಪರವಾಗಿ, ಮಗುವಿನ ಅಸಹಾಯಕತೆ ಇದ್ದ ತಾಯಿ ಪರವಾಗಿ ನಿಂತವರು ಯಾರೂ ಇಲ್ಲ. ಆಗ ಪೋಕ್ಸೋ ಕೋರ್ಟ್ ಇದ್ದದ್ದು ಮಂಗಳೂರಲ್ಲಿ, ಅಲ್ಲಿಗೆಲ್ಲ ಹೋಗಿಕೊಂಡು ಪೊಲೀಸರು ಬರ್ತಿದ್ದಾರೆ ಬಿಡಿ, ಉಪ್ಪಿನಂಗಡಿ ಪೊಲೀಸರೆಲ್ಲ. ಆಮೇಲೆ ಪೋಕ್ಸೋ ಪುತ್ತೂರಿಗೆ ಬಂತು ಕೋರ್ಟ್, ಅಲ್ಲೆಲ್ಲ ವಕೀಲರ ಹತ್ರ ಮಾತಾಡಿ ಪೋಕ್ಸೋಗೆ ಸ್ಪೆಷಲ್ ವಕೀಲ್ ಇದ್ದಾರೆ, PP ಇದ್ದಾರೆ. ಇಲ್ಲಿ ಅಡ್ಡಂತಾರಂತ ಶ್ರೀತ, ಒಳ್ಳೆಯ ರೀತಿಯಲ್ಲಿ ನಾವು ಅವರೆಲ್ಲ ಮಾತುಕತೆ ನಡೆಸ್ಕೊಂಡು ಇದೆಲ್ಲ ಮಾಡಿಕೊಂಡು ಕೋರ್ಟಲ್ಲಿ ಸಾಕ್ಷಿ ಕೂಡ ಹೇಳಿಕೊಂಡು, ನಂದು ಮೇನ್ ಸಾಕ್ಷಿ ಮಹಾಜರ್ ಬಗ್ಗೆ ನಂದೇ ಮೇನ್ ಇತ್ತು ಸಾಕ್ಷಿ ಇತ್ತು. ಈಗ ನಾನು ಆ ವಿಷಯವನ್ನು ಸೌಜನ್ಯ ವಿಷಯಕ್ಕೆ ಬರ್ತೇನೆ. ಸೌಜನ್ಯದು ಕೂಡ ಅದೊಂದು ಪೋಕ್ಸೋ ಕಾಯ್ದೆ, 17 ವರ್ಷದ ಮಗು. ಇವತ್ತು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಹೋರಾಟಕ್ಕೆ ಬೇಕಾಗಿ. ಸೊ ಅದಕ್ಕೆ ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಂದು ಸಂಪೂರ್ಣ ಬೆಂಬಲವಿದೆ. ನನ್ನಿಂದ ಏನು ಸಾಧ್ಯವೋ ಅದನ್ನು ನಾನು ಮಾಡ್ತಾ ಇದ್ದೇನೆ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ. ನಾನು ಇಲ್ಲಿ ನನ್ನ ಹೋರಾಟದ 7 ವರ್ಷದ ಮಗುವಿನ ವಿಷಯದಲ್ಲಿ ಒಂದು 2 ವಿಷಯ ನನಗೆ ಹೇಳಲೇಬೇಕು. ಪೋಕ್ಸೋ ಕಾಯ್ದೆಯಲ್ಲಿ ಅತಿ ಪ್ರಾಮುಖ್ಯವಾಗಿ ಬರೋದು ಪೋಕ್ಸೋ ಯಾವುದು, ಅಲ್ಲಿ ಕೇಸ್ ದಾಖಲಾದ ಕೂಡಲೇ 24 ಗಂಟೆ ಭಾರಿ ಮಹತ್ವವಾಗಿರ್ತಾರೆ. ಅಲ್ಲಿ ಹತ್ತಿರ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ವೃತ್ತ ನಿರೀಕ್ಷಕರು ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿರ್ತಾರೆ, ತನಿಖಾಧಿಕಾರಿ ಇರ್ತಾರೆ. ಅವರು 24 ಗಂಟೆಯಲ್ಲಿ 3 ಪ್ರಾಮುಖ್ಯದ ವಿಷಯಗಳು. ಒಂದು, ಮಗುವನ್ನು ಒಳ್ಳೆಯ ಒಂದು ಆಸ್ಪತ್ರೆಗೆ ವೈದ್ಯಕೀಯ ಚಿಕಿತ್ಸೆ ಪಡಿಸಬೇಕು. 2ನೇದ್ದು, ಅಲ್ಲಿಂದ ಸೀದಾ ಸಂಬಂಧಪಟ್ಟ ನ್ಯಾಯಾಲಯ ಕರ್ಕೊಂಡು ಬಂದು ಜಡ್ಜಿ ಸಾಹೇಬರ ಇದರಲ್ಲಿ ಮಗುವಿನ ಹೇಳಿಕೆಯನ್ನು ಪಡೆಯಬೇಕು. ಅದು ಓಪನ್ ಕೋರ್ಟಲ್ಲ, ಅವರ ಜಡ್ಜಿ ಸಾಹೇಬರ ಚೇಂಬರಲ್ಲಿ. 3ನೇದಾಗಿ ಮಹಾಜರ್. ಈ 3 ಪ್ರಕ್ರಿಯೆಗಳು 24 ಗಂಟೆಯಲ್ಲಿ ಜರುಗಲೇಬೇಕು. ಈಗ ಈ ಸಂದರ್ಭದಲ್ಲಿ ನಾನು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳನ್ನು ಅಥವಾ ಸಿಬ್ಬಂದಿಗಳನ್ನು ನಾನು ಇಲ್ಲಿ ಕೈ ಮುಗಿದು ನಮಿಸ್ತೇನೆ. ಯಾಕೆಂದರೆ 24 ಗಂಟೆಯಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ, ಚಾರ್ಜ್ ಶೀಟನ್ನು ಸಾಧಿಸಿ, ಯಾವುದೇ ಪುರಾವೆ ನಾಶವಾಗದಾಗೆ ಮಾಡಿ, ಇವತ್ತು ಆ ಮಗುವಿನ ತಾಯಿಗೆ ಒಂದು ಒಳ್ಳೆಯ ತೀರ್ಪು ಘನ ನ್ಯಾಯಾಲಯದಿಂದ ಸಿಕ್ಕಿದೆ. ಆದರೆ ಅದೇ ಇದು ಸೌಜನ್ಯ ಕೇಸಲ್ಲಿ ಆಗಿಲ್ಲ. ಎಲ್ಲಕ್ಕೆ ಇದು ವಿಫಲವಾಗಿದೆ. ವೈದ್ಯಕೀಯ ತಪಾಸಣೆ ವಿಫಲವಾಗಿದೆ, ಅಥವಾ ಫಸ್ಟ್ ಮಹಾಜರಲ್ಲಿ ಫಸ್ಟ್ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಲ್ಲ ಕಡೆ ಎಡವಿದ್ದದ್ದು ನಾನು ಹೇಳುವುದಲ್ಲ, ತಮಗೆ ಎಲ್ಲರಿಗೂ ಗೊತ್ತಿದೆ. CBI ಸ್ಪೆಷಲ್ ಕೋರ್ಟಿನ ಜಡ್ಜಿ ಸಾಹೇಬರು ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಕಡೆ ಅವರು ಮೆನ್ಷನ್ ಮಾಡ್ತಾರೆ, ಒಂದು ನಾವು ಅರ್ಥ ಮಾಡಿಕೊಳ್ಬೇಕು, ಸಾಕ್ಷಿಗಳ ಪುರಾವೆ ಕಮ್ಮಿದಂತ ಹೇಳೋದಿಲ್ಲ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಅವರು ಜಡ್ಜ್ ಸಾಹೇಬರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ, ಅಲ್ಲಿ ಸಾಕ್ಷ್ಯನೇ ಇಲ್ಲ ಅಂತ. ನಾವು ಯಾರ ಮೇಲಿಲ್ಲ. ನಾನೀಗ ಸರ್ಕಾರದ ಹತ್ರ ವಿನಂತಿಯನ್ನು ಮಾಡುವುದಂದರೆ, ಒಂದು ಒಳ್ಳೆಯ ತನಿಖಾ ತಂಡವನ್ನು ನೇಮಿಸಿ. ನಮ್ಮಲ್ಲಿ ಒಳ್ಳೆ IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ, ಅವರ ತಂಡವನ್ನು ನಿರ್ಮಿಸಿ, ಹಾಗೂ ನಿವೃತ್ತ ನ್ಯಾಯಾಧೀಶರುಗಳನ್ನ ಆ ತಂಡದಲ್ಲಿ ಮುಖ್ಯ ಅಧಿಕಾರಿಗಳನ್ನು ಮಾಡಿ, ಅದು ಸುಪ್ರೀಂ ಕೋರ್ಟ್ ಸುಪರ್ದಿಯಲ್ಲಿ ನಡೀಬೇಕು. ಇಲ್ಲದಿದ್ದಂಥ ಏನು ಪ್ರಯೋಜನ? ಬರೀ ಸ್ಪೆಷಲ್ SIT ಮಾಡಿದ್ರೆ ಏನು ಅದರಿಂದ ಪ್ರಯೋಜನ ಆಗುವುದೇ ಇಲ್ಲ. ಇದನ್ನು ನಾವು ಅನುಭವ ಮಾಡಿದಂಥದ್ದು ಈ ಸಂದರ್ಭದಲ್ಲಿ. ಸೊ ನಾನು ಈ ಸಂದರ್ಭದಲ್ಲಿ ಇನ್ನೊಂದು, ನಾನು ಯುವಕರಲ್ಲಿ, ಈಗಿನ ಯುವಜನತೆಯಲ್ಲಿ ನನ್ನ ಬೇಡಿಕೆ ಒಂದೇ, ದಯಮಾಡಿ ಹೆಣ್ಣು ಮಗು ಅಂದರೆ ಹೆಣ್ಣು ಮಗು ನಮ್ಮದೇ. ನಮ್ಮ ದೇಶದ ನರೇಂದ್ರ ಮೋದಿ ಅವರು ಒಂದು ಕಡೆ ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ
ಪಡಾವ್ ಅನ್ನುವಂಥದ್ದು ಮೆಸೇಜ್ ಹೋಗ್ತದೆ, ಅದು ಭಾರಿ ಇದಾಗ್ತದೆ. ಅವರು ಹೇಳುವುದು ನಮ್ಮ ಮನೆ ಹೆಣ್ಮಕ್ಳನ್ನು ರಕ್ಷಿಸಿ ಅಂತ ಹೇಳಿದ್ದಲ್ಲ. ಅವರು ಹೇಳೋದು ದೇಶದ ಪ್ರತಿ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳೇ. ಜತೇಂದ್ರ ಶೆಟ್ಟಿ ಮನೆಯಲ್ಲಿ ಹೆಣ್ಮಕ್ಳಿದೆ, ನಿಮ್ಮ ಪಕ್ಕದ ಮನೆಯವ್ರಿಗೆ ಸಂಬಂಧ ಇದೆ ಅದಕ್ಕೆ. ನಮ್ಮ ಮನೆಯಲ್ಲಿ ಮಗಳಿಗೆ ಏನಾಗಿಲ್ಲ, ನನ್ನ ಮನೆ ಹೆಂಗಸಿ ಏನಾಗಿಲ್ಲ ಅಂತ ನಾವು ಕೂರುವುದಲ್ಲ. ಯುವ ಜನತೆ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು, ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ತಮ್ಮ ಪಕ್ಕದಲ್ಲಿ ಏನಾದರೂ ತಾವೇ ಮುಂದಾಳತ್ವ ವಹಿಸ್ಕೊಂಡು, ಹೀಗೆ ಪ್ರತಿಭಟನೆ ಮುಂದಾಳತ್ವವನ್ನು ಯುವಕರೇ ವಹಿಸ್ಕೊಂಡಿದ್ದಾರೆ. ನಾವು ಬರೀ ಬ್ಲೈಂಡಾಗಿ ಒಬ್ಬ ನಾಯಕನನ್ನು ಫಾಲೋ ಮಾಡೋದಲ್ಲ. ದೇಶದ ಸಂವಿಧಾನ, ಇವತ್ತು ದೇಶದ ಸಂವಿಧಾನ ಇಷ್ಟು ಬಲಿಷ್ಠವಾಗಿರಲಿಕ್ಕೆ ನ್ಯಾಯಾಂಗ ಗಟ್ಟಿದ ಕಾರಣ ಮಾತ್ರ, ಇಲ್ಲದಿದ್ದರೆ ಸಂವಿಧಾನಕ್ಕೆ ವ್ಯಾಲ್ಯೂ ಸಿಗುವುದಿಲ್ಲ. ಯಾಕಂದರೆ ನಮ್ಮ ಈ ರಾಜಕೀಯ ವ್ಯಕ್ತಿಗಳಿಂದಾಗಿ ಒತ್ತಡಗಳಿಂದ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಎಲ್ಲ ಇದರಲ್ಲಿ, ಮತ್ತು ಕೆಲಸ ಮಾಡಲಿಕ್ಕೆ ಫ್ರೀಯಾಗಿ ಬಿಡ್ತಾ ಇಲ್ಲ. ನಮ್ಮ 4 ಪಿಲ್ಲರ್ಗಳು ಏನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಕಾರ್ಯಾಂಗ ಕೂಡ ಒಳ್ಳೊಳ್ಳೆ ಆಫೀಸರ್ಸ್ ಇದೆ, ಅದೇ ಶಾಸಕಾಂಗದವರು ಬಿಡುವುದಿಲ್ಲ ಅವರನ್ನು ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ. ಸೊ ನಾನು ಪುನೊಮ್ಮೆ ನನ್ನ ಯುವಕರ ಹತ್ರ ನಾನು ಕೇಳುವುದು ಇಷ್ಟೇ, ದಯಮಾಡಿ ಈ ಪೋಕ್ಸೋದಂಥ ಕಾಯ್ದೆ ನಿಮ್ಮ ಮನೆ ಪಕ್ಕದಲ್ಲಿ ನಡೆದಾಗ ದಯಮಾಡಿ ಆ ಮನೆಯವರಿಗೆ ಸಾಂತ್ವನ ಹೇಳಿ. ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಆ ಸಂದರ್ಭದಲ್ಲಿ ಮಹಿಳೆಯರ ಜನಪ್ರತಿನಿಧಿಗಳಾಗಿದ್ದರು ಒಬ್ಬರು ಆ ಹೆಂಗಸರ ಮನೆಗೆ ಭೇಟಿ ಮಾಡಲಿಲ್ಲ. ಬರೀ ರೋಟರಿ ಕ್ಲಬ್ನವರು ಉಪ್ಪಿನಂಗಡಿಯವರು ಬಂದು 25,000 ಖರ್ಚು ಮಾಡಿ ಆ ಮನೆಗೆ ವಿದ್ಯುತ್ ಶಕ್ತಿ ಕೊಟ್ಟರು. ಮತ್ತು ನಮ್ಮೂರು ನಿಖಿಲದ ಸಂಸ್ಥೆ ಪೊಲೀಸ್ ಪ್ರೊಟೆಕ್ಷನ್ಗಾಗಲಿ, ಪೊಲೀಸ್ ಸ್ಟೇಷನ್ ಹೋಗೋದಾಗಲಿ, DSP ಅವರನ್ನು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಅಥವಾ ಅವರ ಮನೆಗೆಲ್ಲ ಹೊಸ ಬಾಗಿಲನ್ನು ಕೊಟ್ಟು ಅವರ ಇದಕ್ಕೆ, ಯಾಕಂದರೆ ಒಬ್ಬಂತೆ ಹೆಂಗಸು ಯಾರು ಜನ ಸಪೋರ್ಟ್ ಮಾಡುವರಿಲ್ಲ ನನ್ನನ್ನು ಬಿಟ್ಟು. ಸೊ ವೇದನೆ ಆಘಾತ ನನಗೆ ಇನ್ನೂ ಹೋಗಿಲ್ಲ ಮನಸ್ಸಿಂದ. ಅಷ್ಟೊತ್ತಿಗೆ ಇಲ್ಲಿ ಸೌಜನ್ಯ ಎಂದಾಗ್ತಾ ಇದೆ. ಏನೇ ಇರಲಿ, ನಾವೆಲ್ಲ ಸೇರಿ ಸೌಜನ್ಯಗೆ ನ್ಯಾಯ ಸಿಗುವಂತೆ ಸರ್ಕಾರದಲ್ಲಿ ಮನವಿ ಮಾಡುವ. ಅದೇ ರೀತಿ ಯುವಕರಿಗೆ ನನ್ನೊಂದು ನಮ್ರ ವಿನಂತಿ ಏನಂದರೆ, ನಿಮ್ಮ ಪಾತ್ರ, ಈ ದೇಶವನ್ನು ಕಟ್ಟಿ ಬೆಳೆಸುವಂಥ ಪಾತ್ರ ಯುವಕರಲ್ಲಿದೆ. ಈಗ ಎಲ್ಲ ಯುವಕರು ಎಚ್ಚೆತ್ತುಕೊಂಡಿದ್ದಾರೆ. ಬರೀ ರಾಜಕೀಯದವರ ಹತ್ರ ಹೋಗಿ ಬ್ಲೈಂಡ್ ಆಗಿ ಅವರನ್ನು ಫಾಲೋ ಮಾಡಲ್ಲ, ತಮ್ಮ ಚಿಂತನೆಯನ್ನು ನಾವು ಇಟ್ಕೊಳ್ಬೇಕು. ಇಷ್ಟು ಹೇಳಿ ನಾನೊಂದು 2 ಮಾತನ್ನು ನಿಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.